ದೆಹಲಿಯ ರಾಷ್ಟ್ರೀಯ ನಾಟ್ಯ ವಿದ್ಯಾಲಯದ ವಿದ್ಯಾರ್ಥಿಗಳು 10 ದಿನಗಳ ಕಾಲ ಪಶ್ಚಿಮ ಘಟ್ಟದ ತಪ್ಪಲಿನ ತಿಂಗಳೆ ಗರಡಿ ಆವರಣದಲ್ಲಿ ಬೀಡುಬಿಟ್ಟಿದ್ದಾರೆ. ದಿನಪೂರ್ತಿ ಯಕ್ಷಗಾನ ಅಭ್ಯಾಸ ಮಾಡುತ್ತಿದ್ದಾರೆ. ಒಂದು ಕಾಲದಲ್ಲಿ ಶಿವರಾಮ ಕಾರಂತರಿಗೆ ಕಾದಂಬರಿ ರಚನೆಗೆ ಮಲೆನಾಡಿನ ತಪ್ಪಲು ತಿಂಗಳೆ ಗ್ರಾಮ ಪ್ರೇರಣೆ ನೀಡಿತು. ಕಾರಂತರೇ ಹೊಸ ಚೈತನ್ಯ ನೀಡಿದ ಯಕ್ಷಗಾನ ಕಲೆಯ ಕಲಿಕೆಗೆ ಇದೇ ಪ್ರದೇಶ ಈಗ ವೇದಿಕೆಯಾಗುತ್ತಿರುವುದು ವಿಶೇಷವಾಗಿದೆ. ಯಕ್ಷಗಾನ ಗುರು ಬನ್ನಂಜೆ ಸಂಜೀವ ಸುವರ್ಣ ಹಾಗೂ ಎನ್ಎಸ್ಟಿ ಸಂಸ್ಥೆಗೆ ಅವಿನಾಭಾವ ಸಂಬಂಧ. 2008ರಿಂದಲೂ ನಾನಾ ರೀತಿಯಲ್ಲಿ ಕೇಂದ್ರ ಸ್ಥಾನದಲ್ಲಿರುವ ದೆಹಲಿ ಎನ್ಎಸ್ಟಿ ಹಾಗೂ ವಿವಿಧ ರಾಜ್ಯ ಎನ್ಎಸ್ಟಿಯ ವಿದ್ಯಾರ್ಥಿಗಳು ಯಕ್ಷಗಾನ ಕಲಿಕೆಗೆಂದು ಗುರುಗಳನ್ನು ಆರಿಸಿಕೊಂಡು ಉಡುಪಿಗೆ ಬರುತ್ತಿದ್ದಾರೆ. ರಂಗತಜ್ಞ ಚಿದಂಬರರಾವ್ ಜಂಬೆ ಅವರ ಮೂಲಕ ದಶಕಗಳ ಹಿಂದೆ ಆರಂಭಗೊಂಡ ಈ ರಂಗಪಯಣ ನಿರಂತರವಾಗಿ ಮುಂದುವರಿದುಕೊಂಡು ಬಂದಿದೆ. ಕೇಂದ್ರ ಸ್ಥಾನದಲ್ಲಿರುವ ದೆಹಲಿಯ ಎನ್ಎಸ್ಟಿ ದಶಕದಲ್ಲಿ ಒಂದು ಬಾರಿ ಗುರುಗಳೊಂದಿಗೆ ಯಕ್ಷಗಾನ ಕಲಿಯಲು ಬರೆಯುತ್ತಿದೆ. ಉಳಿದಂತೆ ದೇಶದ ವಿವಿಧ ರಾಜ್ಯಗಳಿಂದಲೂ ಎನ್ಎಸ್ಟಿ ಶಾಲೆಯ ವಿದ್ಯಾರ್ಥಿಗಳು ಪ್ರತಿ ವರ್ಷ ಯಕ್ಷಗಾನ ಕಲಿಯುವ ಉತ್ಸಾಹದಲ್ಲಿ ಬರುತ್ತಾರೆ. ಈ ಬಾರಿ ತಿಂಗಳೆ ಪ್ರತಿಷ್ಠಾನದ ವಿಕ್ರಮಾರ್ಜುನ ಹೆಗಡೆ ಅವರ ಮುತುವರ್ಜಿಯಲ್ಲಿ ಶಿಬಿರ ಆಯೋಜನೆಯಾಗಿದೆ. ಈ ಹಿಂದೆ ಎನ್ಎಸ್ಟಿ ತಂಡ ಕಲಿಕೆಗೆ ಬಂದಾಗ ತಿಂಗಳೆ ಗರಡಿ, ಇಲ್ಲಿನ ಜಲಪಾತ ಹಾಗೂ ಬೆಟ್ಟಗದ್ದೆಯ ಪ್ರಶಾಂತ ವಾತಾವರಣ ಕಂಡು ಮನಸೂತಿದ್ರು. ಈ ಬಾರಿ ತಿಂಗಳೆಯಲ್ಲಿ 10 ದಿನಗಳ ಶಿಬಿರ ಆಯೋಜನೆಯಾಗಿದೆ. ಪ್ರತಿಷ್ಠಾನದ ವತಿಯಿಂದ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. ಯಾಕೆ ಆಗ್ತಾ ಉಂಟಂತೇಳಿ ಒಂದು 2 ವರ್ಷದ ಹಿಂದೆ ಒಂದು ತಂಡ ಬಂದಿತ್ತು. ಅವರನ್ನು ತಿಂಗಳೆ ಒಂದು ಫಾಲ್ಸ್ ಇದೆ ಇಲ್ಲಿ, ಕೂಡ್ಲು ಫಾಲ್ಸ್, ಅದನ್ನು ನೋಡಲಿಕ್ಕೆ ಕರ್ಕೊಂಡು ಹೋಗಿತ್ತು. ಆಮೇಲೆ ಈ ತಿಂಗಳೆಯವರ ಗರಡಿ, ತಿಂಗಳೆಯವರ ಮನೆ ಎಲ್ಲ ನೋಡಲಿಕ್ಕೆ ಬಂದಾಗ ಈ ಪ್ರದೇಶ ಕಂಡು ಬಹಳ ಸಂತೋಷಪಟ್ಟರು. ಪ್ರತಿ ವರ್ಷ ಕೂಡ ಬರ್ತಾರೆ. ಮತ್ತು ಮುಖ್ಯ ಎನ್ಎಸ್ಟಿ ಅವರು 10 ವರ್ಷಕ್ಕೊಂದ್ಸಲ ಬರ್ತಾರೆ. ಅವರು ಆದದ್ದೆಲ್ಲ ಕ್ಲಾಸ್ಗಳು ಸಿಟಿಯ ಮಧ್ಯದಲ್ಲಿ, ಹಾರ್ನು, ಅಲ್ಲಿ ಬಸ್ಸಿನ ಶಬ್ದ ಇದನ್ನೆಲ್ಲ ಕೇಳಿಕೊಂಡು ಮಾಡಿದವರು. ಆದರೆ ಈ ತಿಂಗಳೆಯ ಜಾಗವನ್ನು ಆರಿಸಿದವರು ಅವರೇ, ನಾವೇನು ಹೇಳಲಿಲ್ಲ. ಎನ್ಎಸ್ಟಿಯಿಂದಲೇ ತಿಂಗಳೆ ಅಂತ ಒಂದು ಪ್ರದೇಶ ಉಂಟಂತೆ, ನಮ್ಮ ಮಕ್ಕಳಿಗೆ ಅದು ಪ್ರಶಾಂತವಾದಂತಹ ಜಾಗ ಆಗ್ಬೋದೇ ನೀವು ಅಂತ ಕೇಳಿದರು. ನಾವು ಆಗೋದಿಲ್ಲ ಅಂತ ಹೇಳಲಿಕ್ಕೂ ಆಗೋದಿಲ್ಲ, ಆಗ್ಬೋದಂತ ಹೇಳಲಿಕ್ಕೂ ಆಗಲಿಲ್ಲ. ಕಡೆಗೆ ಅವರೇ ಹೇಳಿದರು, ನಿಮಗೆ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ, ಹೋಗುದು ಬರುವುದು ಅಂತೇಳಿ. ಸಂಜೀವ ಸುವರ್ಣರ ಹತ್ರ ಕಲೀಲಿಕ್ಕೆ ಸುಮಾರು 2008ನೇ ಇಸ್ವಿಯಿಂದ ಬರ್ತಿದ್ದಾರೆ. ಫಸ್ಟ್ ಅವರ ತಂಡ ತಂದದ್ದು ಜಂಬೆ ಸರ್ ಹೇಳಿ. ಆಗ ಫಸ್ಟಿಗೆ ತಂದೆ ಅವರ ಡೈರೆಕ್ಷನ್, ಅವರ ಕೋರಿಯೋಗ್ರಫಿ ವಿಭಿನ್ನ ಆಗಿರೋದ್ರಿಂದ ಅವರು ಬರೀ ಯಕ್ಷಗಾನ ಮಾಡಿಸದೆ ಯಕ್ಷಗಾನದ ಅಭಿನಯ, ಅದರ ಮೂಮೆಂಟ್ಸ್ ಹೇಗೆ ನಾಟಕಕ್ಕೆ ತರ್ಬೋದು ಒಂದು ಪ್ರಯೋಗ ಮಾಡಿದ್ಮೇಲೆ ಅಲ್ಲಿ ಎನ್ಎಸ್ಟಿ ಅವರಿಗೆ ಇದರಿಂದ ಎಷ್ಟು ನಾಟಕಕ್ಕೆ ಉಪಯೋಗ ಉಂಟಂತ ಗೊತ್ತಾದ್ಮೇಲೆ ಪ್ರತಿ ವರ್ಷ ಪ್ರತಿ ಬೇರೆ ಬೇರೆ ಎನ್ಎಸ್ಟಿಯಿಂದ ಬರ್ತಿದ್ದಾರೆ. ಹಾಗೆ ಡೆಲ್ಲಿಯಿಂದ ಪ್ರತಿ 10 ವರ್ಷಕ್ಕೊಮ್ಮೆ ಬರ್ತಾರೆ. ಅವರದ್ದು ಹೇಗೆ ಸರ್ಕ್ಯುಲರ್ ಅಂದ್ರೆ ಇಂಡಿಯಾದ ಎಲ್ಲ आर्ट फॉर्म कलिता ಬರ್ತಾರೆ ಪ್ರತಿ ವರ್ಷ. यक्षगान सीखते वक्त स्टूडेंट्स को ये लग रही है कि ये तो बहुत ग्रेस है, इसके अंदर बहुत ग्रेस है, जो एक्चुअली एक्टर को बहुत ज़रूरी होती है. ग्रेसफुल होना बहुत ज़रूरी होती है, वो एक है. और फीमेल एंड मेल का जो मिलन है, वो जो मूवमेंट्स, जो कंपोजिशंस हैं, एक मेल एक्टर जब कर रहे हैं तो फिर उसका एक कुछ फीमेल स्टेप्स का भी है, और फीमेल्स कर रहे हैं तो फिर मेल का भी कुछ स्टेप्स सीखना होता है. तो ये 2 वेरिएशंस उनके अंदर है. एंड और ये जो मॉर्निंग रूटीन जैसे होते हैं एक्टर्स को, जो आंगिक, वाचिक और सात्विक आहार, ये के इसके बारे में बात करते हैं, तो इसकी बहुत अच्छे से इनके यक्षगान के अंदर हम देख सकते हैं. आंगिक की प्रिपरेशन कैसे होती है, वाचिक की प्रिपरेशन कैसे होती है. आप लोगों ने जब देखा है कि वो ताल पहले बोलते हैं, फिर उसके बाद बॉडी में लेकर आते हैं, और फिर उसके बाद सात्विक तो है ही, फिर आहार, ये तो आप देखते ही हैं यक्षगान के अंदर. ये जो ऑर्नामेंट्स है और कॉस्ट्यूम है, इसको हैंडल कैसे करते हैं, ये सारी चीज़ें उनको देखने के लिए मिलता है.